ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಎಐಸಿಸಿ ಸದಸ್ಯ ಕಾಂಗ್ರೆಸ್ನ ಮುಖಂಡ ಪಿ.ವಿ. ಮೋಹನ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೋಹನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಪಿ.ವಿ. ಮೋಹನ್ ಅವರು ಅತೃಪ್ತ ಆತ್ಮವಾಗಿ ಕಾಂಗ್ರೆಸ್ನೊಳಗೆ ತಿರುಗಾಡ್ತಾ ಇದ್ದಾರಂತೆ, ಹೌದಾ? ಯಾರು ಹೇಳಿದ್ರು ನಿಮಗೆ? ಆ ಥರ ಏನಿಲ್ಲಲ್ಲ. ಕಾಂಗ್ರೆಸ್ನ ಬಗ್ಗೆ ಮುನಿಸಿಕೊಂಡಿದ್ದಾರೆ, ಕಾಂಗ್ರೆಸ್ನ ನಾಯಕತ್ವದ ಬಗ್ಗೆ ಮುನಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾನು ಮುನಿಸಿಕೊಳ್ಳುವಂಥ ಪ್ರಶ್ನೆ ಇಲ್ಲ. ನಾಯಕತ್ವ ಬಗ್ಗೆ ನನಗೆ ಮುನಿಸಲ್ಲ. ಕೆಲವು ಸಮಸ್ಯೆಗಳಿದೆ. ಪಾರ್ಟಿ ಕೊಟ್ಟ ಜವಾಬ್ದಾರಿ, ಯೂನಿವರ್ಸಿಟಿಯ ಕೌನ್ಸಿಲ್ ಸದಸ್ಯ, ಯಾಕೆ ರಾಜೀನಾಮೆ ಕೊಟ್ಟದ್ದು? ನಾನು ರಾಜೀನಾಮೆ ಕೊಡಲಿಲ್ಲ, ನಾನು ನಿರಾಕರಣೆ ಮಾಡಿದ್ದೇನೆ. ನನಗೆ ಆ ಹುದ್ದೆ ಬೇಡ, ನಮ್ಮ ಕಾರ್ಯಕರ್ತರಿಗೆ ಕೊಡಿ ಅಂತ ನಾನು ಹೇಳಿದೆ ಅವರಿಗೆ. ಅಂದ್ರೆ ನಿರಾಕರಣೆ ಮಾಡೋದರ ಅರ್ಥ ಏನು? ಯಾಕೆ ಮಾಡಬೇಕಿತ್ತು ನಿರಾಕರಣೆ ಅನ್ನುವಂಥದ್ದು? ಅಲ್ಲಿ ರಾಜೀನಾಮೆ ಪ್ರಶ್ನೆ ಅಲ್ಲ, ನಾನು ನಿರಾಕರಣೆ ಮಾಡಿದ್ದು. ನಾನು ಬಹಳ ವಿನಮ್ರತೆಯಿಂದ ವಿನಂತಿ ಮಾಡಿದೆ. ಮಿನಿಸ್ಟರ್ ಹೇಳಿದೆ, ನೀವು ಬೇರೆ ಬೇಕಾದಷ್ಟು ಕಾರ್ಯಕರ್ತರಿದೆ, ಅವ್ರಿಗೆ ನೀವು ಕೊಡಿ. ಯಾಕಂದರೆ ಅವಕಾಶಗಳು ಬಹಳ ಕಡಿಮೆ ಇರುವಾಗ ನಾವು ಎಲ್ಲದನ್ನು ನಾವೇ ಹಪ್ಪಿಕೊಂಡ್ರೆ ಅದು ಸರಿಯಾಗಲ್ಲ, ಅದು ರಾಜಕಾರಣ ಅಲ್ಲ. ಅದು ಅಂದ್ರೆ ನಿರಾಕರಿಸಿರುವಂತದ್ದು ಅಶಿಸ್ತು ಅಂತ ಅನಿಸೋದಿಲ್ವ ತಮಗೆ? ಪಾರ್ಟಿ ಕೊಟ್ಟಂತ ಒಂದು ಜವಾಬ್ದಾರಿ, ನಿಮ್ಮ ಮೇಲೆ ಪ್ರೀತಿ ಅಥವಾ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಕೊಟ್ಟಂತ ಜವಾಬ್ದಾರಿ ನನಗೆ ಬೇಡ ಅಂತ ನೀವು ನಿರಾಕರಿಸ್ತೀರಿ ಅಂತ ಹೇಳಿದ್ರೆ ಅಶಿಸ್ತು. ಅಶಿಸ್ತು ಯಾವ ದೃಷ್ಟಿಲ್ಲ ಅಶಿಸ್ತು? ನಮ್ಮನ್ನು ಪಾರ್ಟಿ ಶಹಬಾಸ್ಗಿರಿ ಕೊಡಬೇಕು. ಕನಿಷ್ಠ ಈ ರೀತಿಯ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿ, ಕೊಟ್ಟದನ್ನು ಬೇಡ ಹೇಳುವಂಥ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿ. ಇವಾಗ ತುಂಬ ಅತೃಪ್ತಿ ಇದೆ ನಮ್ಮ ಪಕ್ಷದಲ್ಲಿ, ತುಂಬ ಅತೃಪ್ತ ರಾಜಕಾರಣ ಆಗ್ತಾ ಇದೆ. ಅವರಿಗೆಲ್ಲ ಸರಿಯಾದ ಅವಕಾಶಗಳು ಕೊಡಬೇಕಲ್ಲ. ನೀವು ರಾಜಕೀಯದಲ್ಲಿ 10, 20, 30 ವರ್ಷ ಕೆಲಸ ಮಾಡ್ತೀರಿ, ನಿಮಗೆ ಏನು ಸಿಗದಿದ್ದಾಗ ನೀವು ಹೇಗೆ ಪಾರ್ಟಿ ಕಟ್ತೀರಿ? ನಮಗೆ ಸಿಕ್ಕಿದೆ, ನಮಗೆ ಕೊಟ್ಟಿದ್ದಾರೆ. ಸೊ ನಿಮಗೆ ಕೊಟ್ಟದನ್ನು ಯಾಕೆ ಬಿಟ್ರಿ ಅನ್ನುವಂಥದ್ದು ಪ್ರಶ್ನೆ. ನಾನು ಮಾಡಿದ ಸರಿ, ಆದ್ರೆ ತಪ್ಪು ಸಂದೇಶ ಹೋಗುತ್ತೆ. ಪಿ.ವಿ. ಮೋಹನ್ ಅವರು ಎಐಸಿಸಿಯ ಸದಸ್ಯರು, ಅವರೇ ನಿರಾಕರಿಸ್ತಾರೆ, ನನಗೆ ಬೇಡ ಅಂತ ಹೇಳ್ತಾರೆ ಅಂತ ಆದ್ರೆ ಅತೃಪ್ತಿ ಇದೆ. ಇದು ನಾವು ನಮ್ಮ ಆಲೋಚನಾ ಕ್ರಮಗಳಲ್ಲಿ ಬದಲಾವಣೆ ಮಾಡಬೇಕು. ಈ ರೀತಿ ಆಲೋಚನೆ ಮಾಡೋದು, ನಾವು ಎಲ್ಲವನ್ನೂ ನಾವು ತಗೊಳ್ಬೇಕು, ಅಧಿಕಾರವೂ ನಮ್ಮಬೇಕು, ಪಕ್ಷವೂ ನಮ್ಮಬೇಕು, ಇಲ್ಲದು ಸರಿಯಲ್ಲ. ಒಬ್ಬರಿಗೂ ಒಂದೇ ಹುದ್ದೆ. ಅದರಿಂದ ಈ ದೃಷ್ಟಿಯಲ್ಲಿ ನಾನು ಮಾಡಿದ ಸರಿ ನನಗೆ ಅನಿಸ್ತದೆ. ನನ್ನ ಕಾನ್ಷಿಯಸ್ ಭಾಳ ಕ್ಲಿಯರ್ ಇದೆ. ಮತ್ತು ನನಗೆ ಬಹಳಷ್ಟು ಜನರು ಕಾರ್ಯಕರ್ತರು ಬಹಳಷ್ಟು ನನಗೆ ಅವರ ಪ್ರಶಂಸೆಯನ್ನು ಹೇಳಿದ್ದಾರೆ. ನೀವು ಮಾಡಿ ಭಾಳ ಸರಿ ಸರ್, ನಮಗೆ ಇಲ್ಲ ಯಾರು ಅವಕಾಶ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಹಿರಿಯ ನಾಯಕರ ಹತ್ರ ಮಾತನಾಡಿ ಈ ನಿರ್ಧಾರವನ್ನು ತೆಗೆದುಕೊಂಡದ್ದು ಅಥವಾ ನಿಮಗೆ ಬೇಕಾದ ರೀತಿಯಲ್ಲಿ ನಿರ್ಧಾರವನ್ನು? ನನಗೆ ಒಂದು ಕಾನ್ಷಿಯಸ್, ನನಗೆ ಒಳದೇನಿದೆ. ಆ ಒಳದೇನಿ ಹೇಳಿತ್ತು ನಾನು ನೀನು ತಗೊಳ್ಬಾರ್ದು ಅಂತ ಹೇಳಿ. ಅದೇ ಆ ಒಳದನೆ ಅನುಸರಿಸಿಕೊಂಡು ನಾನು ಮಾಡಿದ್ದೇನೆ. ಅಂದ್ರೆ ನನ್ನ ಸ್ಟ್ಯಾಂಡರ್ಡ್ಗೆ ತಕ್ಕುದಾದದ್ದಲ್ಲ, ಈ ರೀತಿ ಯೋಚನೆ ಮಾಡಿದ್ರ ಅಂತ ಪಿ.ವಿ. ಮೋಹನ್. ರಾಜಕೀಯದಲ್ಲಿ ಏನು ಸ್ಟ್ಯಾಂಡರ್ಡ್ ಅನ್ನೋದು ಏನಿಲ್ಲ. ಯಾವ್ದು ಹುದ್ದೆ ಸಿಕ್ಕಿದ್ರು ಹುದ್ದೆ ಮಾಡೋ ಚೆನ್ನಾಗಿದ್ರೆ ಆ ಹುದ್ದೆಗೆ. ನಿನ್ನೆ ಮೊನ್ನೆ ರಾಜಕಾರಣಕ್ಕೆ ಬಂದಂತ ಮಕ್ಕಳಿಗೆ ಕೊಟ್ಟಿದ್ದಾರೆ, ಅವರ ಜೊತೆಗೆ ನನ್ನನ್ನ ಸಮೀಕರಣ ಮಾಡಿದ್ರೆ ನಾನು ಕೆಳಗೆ ಹಾಕ್ತೀನಿ ಅನ್ನುವಂತ ಒಂದು ಅಹಂ ಇದೆ ಪಿ.ವಿ. ಮೋಹನ್ ಅವರಿಗೆ. ನೀವು ಅದು ತಪ್ಪು, ನಿಮ್ಮ ಗ್ರಹಿಕೆಯಲ್ಲೇ ಆಲೋಚನೆಯಲ್ಲಿ ತಪ್ಪು. ಆ ಥರ ಹೇಗೆ ಬರ್ತದೆ? ಇದು ಯೂನಿವರ್ಸಿಟಿಯ ಕೆಲಸ, ಶೈಕ್ಷಣಿಕ ಮಂಡಳಿದು ಏನು ಸಣ್ಣದ ಕೆಲಸ ಅಲ್ಲ. ಅದರಲ್ಲಿ ನೀವು ಸಿಂಡಿಕೇಟ್ ಏನು ಮಾಡ್ತದಲ್ಲ ಶೈಕ್ಷಣಿಕ ಮಂಡಳಿ ಬರ್ತದೆ, ಅಲ್ಲಿ ನೀವು ವಿಧಿ ನಿಯಮ ಮಾಡೋದು ಶೈಕ್ಷಣಿಕ. ಬಿಟ್ರಿ ಹಾಗಾದ್ರೆ ನೀವು ನಿಮ್ಮ ಹೋರಾಟದಿಂದ ಬಂದಂತವ್ರು, ನೀವು ನಮಗೆ ಗೊತ್ತಿದೆ. ಸೊ ನೀವು ಇರಬೇಕಿತ್ತು ಅದರಲ್ಲಿ, ಬಿಟ್ಟದ್ದು ಯಾಕೆ? ಅಲ್ಲೇ ಜ್ಯೋತಿ ಬೀಳ್ಬೇಕಂತ ಹೇಳಿ ನಿಮ್ಮ ಅನಿಸಿಕೆ. ಸಿಂಡಿಕೇಟ್ ಅಲ್ಲೇ ಜ್ಯೋತಿ ಬೀಳ್ಬೇಕು, ಅಲ್ಲೇ ನೀವು ಯೂನಿವರ್ಸಿಟಿ ಇರ್ಬೇಕಂತ ಹೇಳಿ. ಯೂನಿವರ್ಸಿಟಿ ಬೇರೆಯವರಿಗೂ ಬೇಕು, ಬೇರೆಯವ್ರಿಗೂ ಕೂಡ ನನಗಿಂತ ಬೇರೆ ರೀತಿ ಆಲೋಚನೆ ಮಾಡೋರು ಇದ್ದಾರೆ, ಅವರಿಗೂ ಅವಕಾಶ ಕೊಡ್ಬೇಕಲ್ಲ. ನಾನು ಎಲ್ಲರೂ ನಾನೇ ತಗೊಳ್ಳೋದು ಸರಿಯಲ್ಲ. ಅಂದ್ರೆ ತೇಜಸ್ವಿ ರಾಜ್ ಅಂತ ಚಿಕ್ಕ ಹುಡುಗನಿಗೆ ಕೊಟ್ಟಿದ್ದಾರೆ, ಅವರ ಜೊತೆಗೆ ನನ್ನನ್ನ ಸಮೀಕರಿಸಿರುವಂತದ್ದು ಪಾರ್ಟಿಯಲ್ಲಿ ನನ್ನ ಐಡೆಂಟಿಟಿಗೆ ಸಮಸ್ಯೆ ಆಗತ್ತೆ. ತೇಜಸ್ವಿ ರಾಜ್ ಎಲ್ಲಿ ಚಿಕ್ಕ ಹುಡುಗರು? ಅವ್ರು ನಿಮಗೆ ಕಂಪೇರ್ ಮಾಡಿದ್ರೆ ಚಿಕ್ಕವರು ಹೌದಾ? ಅಲ್ಲಿ ರಾಜಕೀಯದಲ್ಲಿ ಕಂಪ್ಯಾರಿಸನ್ ಇಲ್ಲ. ಇವತ್ತು ರಾಹುಲ್ ಗಾಂಧಿ ನಮ್ಮ ಅಧ್ಯಕ್ಷರಾಗ್ತಾರೆ, ಹಾಗೆ ಅವ್ರಿಗಿಂತ ಹಿನ್ನೆಲೆಯಿಂದ ಬಂದಂತವರು. ಅವ್ರ ಕುಟುಂಬ ಏನು ದೇಶಕ್ಕೆ ತ್ಯಾಗ ಮಾಡ್ಲಿಲ್ವಾ, ಬಲಿದಾನ ಮಾಡ್ಲಿಲ್ವಾ? ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 8 ತಿಂಗಳು ಪೊಲೀಸ್. ನಾನಿಲ್ಲಿ ಕೇಳುವಂತದ್ದು, ನೀವು ಅಂಡರ್ ಎಸ್ಟಿಮೇಟ್ ಮಾಡಿದ್ರಿ ಯೂನಿವರ್ಸಿಟಿಯ ಕೌನ್ಸಿಲ್ ಸದಸ್ಯತ್ವ ಅನ್ನುವಂಥದ್ದು, ಅಂಡರ್ ಎಸ್ಟಿಮೇಟ್ ಮಾಡಿದ್ರಿ. ನನ್ನ ಸ್ಟ್ಯಾಂಡರ್ಡ್ಗೆ ಆಗುವಂತದ್ದಲ್ಲ. ರಾಜಕೀಯದಲ್ಲಿ ಸ್ಟ್ಯಾಂಡರ್ಡ್ ಎಂಬುದಿಲ್ಲ. ರಾಜಕೀಯದಲ್ಲಿ ನೀವು ಒಳ್ಳೆ ರಾಜಕಾರಣ ಮಾಡಬೇಕು, ಜನರಿಗೆ ಒಪ್ಪುವಂತ ರಾಜಕಾರಣ ಮಾಡಬೇಕು, ಮತ್ತು ಎಲ್ಲರಿಗೆ ಅವಕಾಶ ಕೊಡುವಂತ ರಾಜಕಾರಣ ಮಾಡಬೇಕು. ಅದನ್ನು ನಾನು ಮಾಡಿದ್ದೇನೆ. ಅದು ಬೇರೆಯವರಿಗೆ ಅವಕಾಶವನ್ನು ಸೃಷ್ಟಿ ಮಾಡಿದೆ ನಾನು. ಅಂದ್ರೆ ಇದಕ್ಕೆ ಕೊಟ್ಟ ಪರ್ಫೆಕ್ಟ್ ರೀಸನ್ ಏನು? ಬೇರೆಯವರಿಗೆ ಅವಕಾಶ ಸಿಗಬೇಕು ಅಂತನೋ ನನಗೆ ಬೇಡ ಅಂತನೋ ಇದರ ಅರ್ಥ ಅಲ್ಲ. ಇದು ಅಂದ್ರೆ ಅದು ಎರಡು ಒಂದೇ ರೀತಿ ಆಗ್ತಲ್ಲ. ಈಗ ನನಗೆ ಬೇಡ ಹೇಳಿದ್ರು ಕೂಡ ಬೇರೆಯವರಿಗೆ ಅವಕಾಶ ಬಂದೇ ಬರ್ತದೆ. ಅಂದ್ರೆ ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಕೇಳುವಂತದ್ದು ನಿಸ್ವಾರ್ಥತೆ, ನನಗೆ ಬೇಡ ಅಂತ ಹೇಳುವಂತದ್ದು ಅಹಂಕಾರ. ನಾನು ಅದರಲ್ಲಿ ನಾ ಬೇರೆಯವ್ರಿಗೆ ಕೊಡಿ ಅಂತ ನಾನು ಮಿನಿಸ್ಟರ್ಗೆ ಹೇಳಿಕ್ಕೆ ಆಗುದಿಲ್ಲ. ನನಗೆ ಬೇಡ ಅಂತ ಹೇಳಿದ ಅರ್ಥ ಅಂದ್ರೆ ನೀವು ಬೇರೆಯವ್ರಿಗೆ ಕೊಡಿ ಅಂತ ಹೇಳಿ. ನಾನು ಮಿನಿಸ್ಟರ್ ನೀವು ಬೇರೆಯವ್ರಿಗೆ ಕೊಡಿ, ಅದು ಅಹಂಕಾರ. ಇದು ನನಗೆ ಬೇಡ ಹೇಳೋದು ಅಹಂಕಾರ ಅಲ್ಲ. ನಾನು ಬಹಳ ವಿನಮ್ರತೆಯಿಂದ ನಾನು ನಿರಾಕರಣೆ ಮಾಡಿದ್ದೇನೆ. ರಾಜೀನಾಮೆ ಕೊಟ್ಟಲಿ, ನಿರಾಕರಣೆ ನನಗೆ ಬೇಡ ಸರ್ ಅಂತ ಹೇಳಿದ್ದೇನೆ. ಮತ್ತು ನೀವು ಬೇರೆಯವ್ರಿಗೆ ಕೊಡಿ ಹೇಳೋದು ಅದು ಅಹಂಕಾರ, ಅದು ನಾನು ಮಾಡ್ಲಿಕ್ಕೆ. ಸೊ ನೀವೊಬ್ರು ಕಾಂಗ್ರೆಸ್ನ ಜವಾಬ್ದಾರಿಯುತ ನಾಯಕರಾಗಿ ಈ ರೀತಿ ನನಗೆ ನಿರಾಕರಿಸಿದ ಕೂಡಲೇ
ಮಾತಾಡುವವರು ಉಳಿದವರಿಗೆ, ವಿರೋಧ ಪಕ್ಷದವರಿಗೆ ಆಹಾರ ಆಗತ್ತೆ. ಪಕ್ಷದೊಳಗೆ ಯಾವುದು ಸರಿ ಇಲ್ಲ, ಕೊಟ್ಟದ್ದನ್ನು ತೆಗೆದುಕೊಳ್ಳೋದಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ. ಗಫೂರ್ ಅವರು ಕೂಡ ಇದೇ ರೀತಿ ಮಾಡಿದ್ರು, ನೀವು ಇದೇ ರೀತಿ ಮಾಡಿದ್ರಿ. ಅಂದ್ರೆ ಇದು ತಪ್ಪು ಸಂದೇಶ ಹೋಗೋದಿಲ್ವಾ? ಯಾರಿಗೆ ಹೋಗ್ತದೆ ತಪ್ಪು ಸಂದೇಶ? ಹೊರಗಿನವರಿಗೆ, ನಿಮ್ಮ ಪಾರ್ಟಿಯ ಅಭಿಮಾನಿಗಳಿಗಾಗಿರಬಹುದು, ನಿಮ್ಮ ಪಾರ್ಟಿಯ ವಿರೋಧಿಗಳಿಗಾಗಿರಬಹುದು, ತಪ್ಪು ಸಂದೇಶ ಹೋಗೋದಿಲ್ವಾ? ನನಗೆ ಯಾರೂ ಹೇಳಿಲ್ಲ ನೀನು ಮಾಡಿ ತಪ್ಪಂತ ಹೇಳಿ. ನನಗೆ ಬಹಳಷ್ಟು ಜನರು ಅದನ್ನು ನೀವು ಮಾಡಿದ ಸರಿಯಾದ ಕ್ರಮ ಅಂತ ಹೇಳಿದ್ದಾರೆ. ನನಗೆ ಬಹುಶಃ ಯಾರು ಹೇಳಿಲ್ಲ. ಅಂದ್ರೆ ಪಿ ವಿ ಮೋಹನ್ ಅವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ನಿಮ್ಮನ್ನ ಸಾಗ ಹಾಕುವಂತ ಕೆಲಸವನ್ನು ಮಾಡಿದ್ರೆ ಹಾಗಾದ್ರೆ ನಿಮ್ಮ ನಾಯಕರು? ಕಣ್ಣಿಡುವುದಿಲ್ಲ, ತಪ್ಪೇನು? ನಾನು ಅದಕ್ಕೆ ಯೋಗ್ಯನು ಅಂತ ನನಗೆ ಅನ್ನಿಸ್ತದೆ. ನಾನು 30 ವರ್ಷದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಸಾರ್ವಜನಿಕ ಸೇವೆಯಲ್ಲಿ ನಾನು ಬಹುಶಃ 35 ವರ್ಷ, 81ರಲ್ಲಿ ನಾನು ಸರ್ಕಾರಿ ಕಾಲೇಜಿನ ಅಧ್ಯಕ್ಷನಾಗಿದ್ದೆ. ಅಲ್ಲಿ ನನ್ನ ಪ್ರಾರಂಭವಾಗಿದೆ ನನ್ನ ಸಾರ್ವಜನಿಕ ಬದುಕು. ನಾನು ಅದರಲ್ಲೇನು ಕಣ್ಣಿಡೋ ಪ್ರಶ್ನೆ ಇಲ್ಲ. ನನಗೆ ಅವಕಾಶ ಕೊಡಿ, ನಾನು ತೋರಿಸ್ಕೊಡ್ತೀನಿ. 1 ವರ್ಷ ಅವಕಾಶ ಕೊಡಿ, 1 ವರ್ಷ ನಾನು ತೋರಿಸ್ಕೊಡ್ತೀನಿ, ನಾನೇ ಬಿಟ್ಟುಬಿಡ್ತೀನಿ. ಸೊ ಇದನ್ನ ಸ್ವೀಕರಿಸಿದ್ರೆ ಅದಕ್ಕೆ ಅಡ್ಡಿ ಆಗತ್ತೆ ಅನ್ನುವಂಥದ್ದು ನಿಮ್ಮ ಆತಂಕ? ಹಾಗೆಲ್ಲ ಅದೇ ಕಾರಣಕ್ಕಾಗಿ ಬಿಟ್ರಿ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ ಕೆಲವರು ಆಫ್ ದಿ ರೆಕಾರ್ಡ್ ಮಾತಾಡ್ಬೇಕಾದ್ರೆ. ಅದು ಎಲ್ಲಿ ಇದೆ ಅಲ್ಲಿ ನೋಡಿ. ನಮ್ಮಲ್ಲಿ ಈಗ ಪ್ರಧಾನ ಕಾರ್ಯದರ್ಶಿಗಳು ಅಷ್ಟೇ ಇದ್ದಾರೆ. ಅವರು MLC ಆಗಿದ್ದಾರೆ, MLA ಆಗಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ಮಿನಿಸ್ಟರ್ ಆಗಿದ್ದಾರೆ. ಮೊನ್ನೆ ತನಕ ನಮ್ಮ ಅಧ್ಯಕ್ಷರು ಈಗ MLC ಆಗಿದೆ, ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಇದಕ್ಕೆ ಏನು ಸಂಬಂಧ? ಇದು ಸಣ್ಣ ವಿಷಯ. ಶೈಕ್ಷಣಿಕ ಮಂಡಳಿಯ ಸದಸ್ಯರು ಸಣ್ಣ ವಿಷಯ. ಸೊ ಅಧ್ಯಕ್ಷರಾಗೋದು ಅದು ದೊಡ್ಡ ವಿಷಯ. ಸೊ ಅದೇ ಸಣ್ಣ ವಿಷಯವನ್ನು ನನಗೆ ಕೊಟ್ಟು ನನ್ನನ್ನು ಅಲ್ಲಿಗೆ ಸಾಗ ಹಾಕೋದಕ್ಕೆ ನೋಡಿದ್ರು. ನಾನು ಅದಕ್ಕೆಲ್ಲ ಜಗ್ಗೋನಲ್ಲ, ನಾನು ಅದನ್ನು ನಿರಾಕರಿಸಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮೇಲೆ ಕಣ್ಣಿಟ್ಟಿದ್ದೇನೆ. ಅಲ್ಲ, ಅದು ನಿಮ್ಮ ಭಾವನೆ. ನಾನು ಆ ರೀತಿ ಆಲೋಚನೆ ಮಾಡಿಲ್ಲ. ಆ ರೀತಿ ಆಲೋಚನೆ ಮಾಡುವಂಥ ರಾಜಕಾರಣ ನಂದಲ್ಲ. ನಾನು ಹೇಳಿದೆ ಮೊನ್ನೆ ಇದರಲ್ಲಿ, ನೀವು ಯಾವುದೇ ಕೊಡಿ, ಸಣ್ಣಲ್ಲಿ ದೊಡ್ಡದು ಕೊಡಿ, ನಾಳೆ ನೀವು ಸ್ಟೇಟ್ ಚೇರ್ಮನ್ ನಾನು ಬೇಡ ಹೇಳ್ತೇನೆ. ನನಗೆಂದರೆ ಇದು ಎಲ್ಲರಿಗಿಂತ ನನಗೆ ಬಹಳ ಮುಖ್ಯ, ಪಕ್ಷದ ಮುಖ್ಯ. ಪಕ್ಷವು ನೀವು ಹೇಳಿದಾಗ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ. ಪಕ್ಷವನ್ನು ಕಟ್ಟುವಂಥ ಕೆಲಸ ಆಗಬೇಕೀಗ. ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಹಿರಿಯರು ಮಾಡಬೇಕು. ಈಗ ಯಾರೆಲ್ಲ ಅಧಿಕಾರ ನಾನು ಹೇಳಿದ್ರೆ ಕಾಮರಾಜ್ ಪ್ಲಾನ್ ಅಂತ ಶ್ರೀಮತಿ ಇಂದಿರಾ ಗಾಂಧಿ ಮಾಡಿದರು. ಯಾರೆಲ್ಲ ಮಿನಿಸ್ಟರ್ ಇದೆ ಅವರೆಲ್ಲ ಪಕ್ಷಕ್ಕೆ ಕೆಲಸ ಮಾಡಬೇಕು, ಪಕ್ಷದಲ್ಲಿ ಬಂದು ಗಟ್ಟಿ ಅದೇ ರೀತಿ ಇವತ್ತು ಆಗಬೇಕು. ಇವತ್ತು ಕೂಡ ಪಕ್ಷವು ನಾವು ನಿರೀಕ್ಷೆ ಮಾಡೋ ರೀತಿಯಲ್ಲಿ ಪಕ್ಷವು ಇಲ್ಲ. ಪಕ್ಷದ ಕುಸಿದಿದೆ. ಪಕ್ಷದ ಆ ಸ್ಪಿರಿಟ್ ಏನದಕ್ಕೆ ಬಹಳ ಕೆಳಗುಂದಿದೆ. ಅದರಿಂದ ಪಕ್ಷಕ್ಕೆ ಸಮರ್ಪಣಾ ಭಾವನೆ ಕೆಲಸ ಮಾಡುವಂಥ ಇವತ್ತು ಬಹಳಷ್ಟು ಕಾರ್ಯಕರ್ತರ ಅಗತ್ಯ ಇದೆ. ನಾನು ಆ ರೀತಿಯಲ್ಲಿ ಆಲೋಚನೆ ಮಾಡಿದೆ. ಮತ್ತು ನಮಗೆ ಏನೋ ಬೇಕಿದ್ರೆ ನಾನು ದೊಡ್ಡಲ್ಲೇ ಲಾಬಿ ಮಾಡುವುದು. ನಾನು AC ಸದಸ್ಯನಾಗಿರುವಾಗ ನನಗೆ ಇದಲ್ಲ, ನನಗೆ ಸ್ಟೇಟ್ ಚೇರ್ಮನ್ ಆಗಬೇಕಾದ್ರೆ ನಾನು ಮಾಡ್ಬೋದು. ನನಗೆ ಅಂಥದ್ದು ಪ್ರಯತ್ನವೇ ಮಾಡಲಿಲ್ಲ. ನಾನು ಅರ್ಜಿ ಹಾಕಲಿಲ್ಲ. ನಾನು ಅರ್ಜಿ ಹಾಕಲಿಲ್ಲ. ಪ್ರೆಸಿಡೆಂಟ್ ಸ್ಥಾನದ ಮೇಲೆ ಆಕಾಂಕ್ಷೆ ಇದೆ, ಆಕಾಂಕ್ಷೆ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಕೊಡ್ತಾರೆ ಅಂತ ಭಾವಿಸ್ತೀರಾ ನೀವು? ಅಲ್ಲ, ಈಗ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಏನು ಹೇಳ್ತಾರೆ ಅಂದರೆ, ಡೆಮೋಕ್ರಟೈಸ್ ಆಗಿ ಪಕ್ಷ ಬೆಳಿಬೇಕು. ಡೆಮೋಕ್ರಸಿಯಲ್ಲಿ ಪಕ್ಷ ಬರಬೇಕಾದ್ರೆ ಪಕ್ಷದಲ್ಲಿ ಅದರ ಅಧ್ಯಕ್ಷನಾಗಲಿ, ಕೆಳಮಟ್ಟದಿಂದ ಡಿಸ್ಟ್ರಿಕ್ಟ್ ಮಟ್ಟ ಅಧ್ಯಕ್ಷನಾಗಲಿ, ಅದನ್ನು ಚುನಾಯಿತ ಇಲೆಕ್ಷನ್ ಪ್ರೊಸೆಸ್ ಆಗಬೇಕಂತೇಳಿ. ಇಲೆಕ್ಷನ್ ನಡೆದ್ರೆ ಇಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ. ಸೊ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗೆ ಬಹಳಷ್ಟು ಉಳಿದವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ, ನಾವು ಆಗಬೇಕು. ಶಾಸಕ ಸ್ಥಾನಕ್ಕೆ ಟ್ರೈ ಮಾಡಿದಂಥವ್ರು, ಬಿ ಫಾರ್ಮಿಗಾಗಿ ಪ್ರಯತ್ನ ಪಟ್ಟಂತವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ನಡುವೆ ನಿಮಗೆ ಸಾಧ್ಯ ಇದೆ ಅಂತ ಅನಿಸುತ್ತಾ? ನಾನು 30 ವರ್ಷ ಕೆಲಸ ಮಾಡಿದ್ದೇನೆ. ನಾನು ಬ್ಲಾಕ್ನಿಂದ ರಾಜಕೀಯ ಮಾಡಿದವ, ಯೂತ್ ಕಾಂಗ್ರೆಸ್ನಲ್ಲಿದ್ದವ, ಆಮೇಲೆ ಡಿಸ್ಟ್ರಿಕ್ಟ್ನಲ್ಲಿದ್ದಾವೆ, ಈಗ ಹೆಸರು ನನಗೂ ಯಾಕೆ ಮಾಡಬಾರ್ದು ಅಂತೇಳಿ ಅದ್ರಲ್ಲಿ ಏನಿದೆ. ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸ್ಥಾನವನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಬಹುದು, ಅಥವಾ ಅದಕ್ಕೆ ಆ ಸ್ಥಾನಕ್ಕೆ ಒಂದು ಗೌರವ ಅಥವಾ ಆ ಸ್ಥಾನಕ್ಕೆ ಒಂದು ಸಾಮರ್ಥ್ಯವನ್ನು ತಂದು ಕೊಡಬಹುದು ಅಂತ ಅನಿಸುತ್ತ ತಮಗೆ? ನಿಸ್ಸಂಶಯವಾಗಿ ಬಹಳ ಜನ ನಿಮ್ಮ ವಿರೋಧಿಗಳು ಹೇಳ್ತಾರೆ, ಪಿ ವಿ ಮೋಹನ್ ಅವರ ಹತ್ರ ಕೇಳಿ 100 ಓಟು ತೆಗಿತಾರ ಅವರು. ಕಾಂಗ್ರೆಸ್ನಲ್ಲಿ 100 ಓಟು ತೆಗೆಯೋದಕ್ಕೆ ಸಾಧ್ಯ ಇದೆಯಾ ಅವರಿಂದ? ಈಗ ಎಲ್ಲ ಲೀಡರ್ ಆದೆಲ್ಲ ಕಾಂಗ್ರೆಸ್ ಲೀಡರ್ ಆದರು. ಕಾಂಗ್ರೆಸ್ ಬಿಟ್ಟು ಎಲ್ಲರೂ ನಿಲ್ಲಿ. ಈ ಹೇಳುವವರು ಅವ್ರಿಗೆ ಕಾಂಗ್ರೆಸ್ಸನ್ನು ಬಿಟ್ಟು ಅವ್ರು ಮಾತಾಡಲಿ. ಇವತ್ತು ನಾವೇನೋ ರಾಜಕಾರಣ ಮಾಡೋದಾದರೆ ಅದು ಕಾಂಗ್ರೆಸ್ಸಿನ ನಾಮಬಲದಿಂದ, ನಾಮಲ ಜೊತೆಗೆ ನಮ್ಮ ವೈಯಕ್ತಿಕವಾದ ಅದೇ ವೈಯಕ್ತಿಕ ಚರಿಷ್ಮಾದ ಪ್ರಶ್ನೆ ಬರ್ತದೆ. ಪಿ ವಿ ಮೋಹನ್ ಅವರ ವೈಯಕ್ತಿಕ ಚರಿಷ್ಮಾ ಏನು ಅಂತ ಕೇಳ್ತಾರೆ. ಏನ್ ಹೇಳ್ತೀರಿ ನೀವು? ಒಬ್ಬ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ವೈಯಕ್ತಿಕ ಚರಿಷ್ಮಾ ಬೇಕು, ಪಿ ವಿ ಮೋಹನ್ ಅವರ ವೈಯಕ್ತಿಕ ಚರಿಷ್ಮಾ ಏನು? ಒಳ್ಳೆಯ ಪ್ರಶ್ನೆ ಇದು. ನಾನು ಸರ್ಕಾರಿ ಕಾಲೇಜಲ್ಲಿ ವಿದ್ಯಾರ್ಥಿ ಸಂಘದಲ್ಲಿ ಅಧ್ಯಕ್ಷನಾವಾಗ 1600 ಓಟಲ್ಲಿ ವಿನ್ನೋದು. ಅದು ಇವತ್ತು ಕೂಡ ರೆಕಾರ್ಡ್. ಸರ್ಕಾರಿ ಕಾಲೇಜ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದೆ. ಮಂಗಳೂರು ವಿಶ್ವವಿದ್ಯಾಲಯದ ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಅಧ್ಯಕ್ಷನಾಗಿದ್ದೆ. ಸೆನೆಟ್ನಲ್ಲಿ ಆವಾಗ ಸೆನೆಟ್ ಎಲೆಕ್ಷನ್ ಇತ್ತು. ಸೆನೆಟಲ್ಲಿ ನಾನು ವಿವೇಕಾನಂದ ಕಾಲೇಜ್ ಪ್ರಾನ್ಸಿಪಾಲ್ ಇದ್ದರು. ಅವರು RSSನ ಕ್ಯಾಂಡಿಡೇಟ್, ಅವರನ್ನು ನಾನು ಸೋಲಿಸಿದೆ. ಆಮೇಲೆ ನಾನು ಥ್ರೂಔಟ್ ನನ್ನ ಕ್ಯಾರಿಯರ್ ನೋಡಿದೆ. ನಾನು ಎಲ್ಲ ಹೋರಾಟದನ್ನೇ ಬಂದವ. ನನ್ನ ಹೋರಾಟಕ್ಕೆಲ್ಲ ಇಲ್ಲಿಯ ಜನರು ನನಗೆ ಬೆಂಬಲ ಕೊಟ್ಟಿದ್ದೆ. ನಾನು ಜನರಿಂದ ಬಂದವ, ಜನರು ನನ್ನ ರೂಪಿಸಿದ್ದು. ನಾನು ಏನಿದು ನನ್ನ ಕೃತಜ್ಞತೆಗಳು ಎಲ್ಲ ಕೂಡ ಜನರು ನನ್ನ ಲೀಡರ್ ಮಾಡಿದ್ದಾರೆ.
ಅದರಿಂದ ನನಗೆ ಬೇರೆ ಯಾರು ಆ ಸರ್ಟಿಫಿಕೇಟ್ ನನಗೆ ಜನರು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಕಾಲೇಜಿನ ಚುನಾವಣೆಗಳಾಗಿರಬಹುದು, ರೈಲ್ವೆ ಸಂಬಂಧಿ ಹೋರಾಟಗಳಾಗಿರಬಹುದು, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ನ ಹತ್ತಿರ ಕೊಂಡೋಗತ್ತೆ ಅಂತ ಭಾವಿಸ್ತೀರಾ ತಾವು? ನನ್ನನ್ನು ಬಿಡಿ, ಈಗ ಯಾರೆಲ್ಲ ಹೇಳ್ತಾರಲ್ಲ ಅವರ ಯೋಗ್ಯತೆ ಸ್ವಲ್ಪ ನೀವು ಪರೀಕ್ಷೆ ಮಾಡಿ. ಕಾಂಗ್ರೆಸ್ನಲ್ಲಿ ಈಗ ಹೇಳ್ತಾರೆ ನನ್ನ ವಿರೋಧಿಗಳಂತ ಹೇಳಿದ ಕಾಂಗ್ರೆಸ್ ಅವರ ಯೋಗ್ಯತೆಯನ್ನು ಪರೀಕ್ಷೆ ಮಾಡಿ. ನನಗೆ ಅನಿಸ್ತದೆ ನಾನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ಸಿಗೆ ಹೇಳಿದಂಥ ಮನುಷ್ಯ. ಯಾಕಂದ್ರೆ ನಾನು 24/7 ಭಾಳ ಫ್ರೀ ಆಗಿರೋ. ನಾನು ನನ್ನ ಹೆಂಡತಿಗೆ ಹೇಳಿದೆ, ನೀನು ನನ್ನ ಬಿಸ್ನೆಸ್ ನೋಡು, ನಾನು ಪಕ್ಷ ಕಟ್ಟುವಂಥ ಕೆಲಸ ಎಲ್ಲ ಹಿಡಿದೇನೆ. ನಾನು ನನ್ನ ಹಿರಿಯರಿಗೂ ಹೇಳಿದೆ, ನಾನು ಪಕ್ಷಕ್ಕೆ ನಾನು ಬೇರೆ ಏನಿದೆ ಪಕ್ಷ ಕಟ್ಟಬೇಕು. ಅಂದ್ರೆ ನೀವು ಇಲ್ಲಿವರೆಗೆ ಜವಾಬ್ದಾರಿ ನಿಭಾಯಿಸಿದಂಥವರಲ್ಲ, ಕೆಲವರೆಲ್ಲ ಆಗಿದ್ದಂಥವರು, 2 ಬಾರಿ ಶಾಸಕರಾದಂಥ ಅನುಭವ ಇದ್ದಂಥವರು ಆ ಲಿಸ್ಟ್ ನಲ್ಲಿ ಇದ್ದಾರೆ. ಸೊ ನೀವು ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಂಡಂತವರಲ್ಲ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಲಿಲ್ಲ ಅಥವಾ ತಾಲೂಕು ಪಂಚಾಯತ್ ಸದಸ್ಯರು, ಇಂಥ ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಂಡಂತವರು ಪಿ ವಿ ಮೋಹನ್ ಅಲ್ಲ. ಪಕ್ಷ ಕಟ್ಟಲಿಕ್ಕೆ ಶಾಸಕ ಆಗಬೇಕೇನಿಲ್ಲ, ಪಕ್ಷ ಕಟ್ಟಿಗೆ ಜನರ ಸಮಸ್ಯೆಯನ್ನು ತಿಳಿದವನಾಗಿರಬೇಕು. ಸಾಮಾನ್ಯ ಜ್ಞಾನ ಇದೆ, ಪಕ್ಷ ಕಟ್ಬೋದು. ಮತ್ತು ಅವನು ಹಗಲಿರುಳು ಕೆಲಸ ಮಾಡುವಂಥ ಅವನಲ್ಲಿ ಆ ಮನಸ್ಸು ಬೇಕು. ಆ ಮನಸ್ಸಿದ್ದ ಪಕ್ಷ ಕಟ್ಟಲಿಕ್ಕೆ ಆಗ್ತದೆ. ನೀವು ಶಾಸಕರಾಗಿರಿ ಇಲ್ಲ ನೀವು ಮಂತ್ರಿಯಾಗಿ ಅವರು ಪಕ್ಷ ಕಟ್ತಾರೆ ಹೇಳೋದು ಅದು ಬೇರೆ. ಕಟ್ಟುವಂಥ ಸಾಮರ್ಥ್ಯ ಇರ್ಬೋದು, ಇಲ್ಲ ಹೇಳೋಲ್ಲ. ಅದರಿಂದ ನನಗೆ ಪಕ್ಷ ಕಟ್ಟಲಿಕ್ಕೆ ನಿಮಗೆ ನಿಸ್ವಾರ್ಥ ಪ್ರಾಮಾಣಿಕವಾದ ಮನಸ್ಸು ಬೇಕು. ಅದಿದ್ದರೆ ನಿಮಗೆ ಪಕ್ಷ ಕಟ್ಟಬಹುದು. ಚರಿಷ್ಮಾ, ವೈಯಕ್ತಿಕ ಚರಿಷ್ಮಾವು ಕೂಡ ವರ್ಕೌಟ್ ಆಗುತ್ತೆ, ಆಗ್ಬೋದು. ವೈಯಕ್ತಿಕ ನನಗೆ ಬಹುಶಃ ನಾನು ಇಡೀ ಜಿಲ್ಲೆಯಲ್ಲೆಲ್ಲ ತಿರುಗಾಡಿದ್ದೇನೆ. 2013ರ ಚುನಾವಣೆ ನಿಮ್ಮ ಪಾರ್ಟಿ ಅಭೂತಪೂರ್ವವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆದ್ದಂತ ಚುನಾವಣೆ. ಸೊ ಆ ಸಂದರ್ಭ ನಿಮ್ಮ ಪಾತ್ರ ಏನು ಅಂತ ಕೇಳಬೇಕು. ನಿಮ್ಮಿಂದ ಏನು ಬಂದಿದೆ ಪಾರ್ಟಿಗೆ? ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಪಾರ್ಟಿ? ನಾನು ASA ಸದಸ್ಯನಾದ ನಂತರ ನನಗೆ ಕಾಸರಗೋಡು ಮತ್ತು ಮಂಜೇಶ್ ಇಲೆಕ್ಷನ್ ಜವಾಬ್ದಾರಿ ಕೊಟ್ಟು ನನಗೆ ಮತ್ತು ವಿನಯ್ ಕುಮಾರ್ ಸೊರಕೆ ಅವರಿಗೆ ಏನಾದರೂ ಆ 2 ಕ್ಷೇತ್ರ ಗೆಲ್ಲಿಸಬೇಕಂದ್ರೆ ನಾವು ನಮ್ಮದಾದ ಒಂದು ಕಾರ್ಯತಂತ್ರದಿಂದ ಅಲ್ಲಿ ಗೆದ್ದಿದೆ. ಆಮೇಲೆ ಬೈ ಇಲೆಕ್ಷನ್ ಆಯಿತು ಉಡುಪಿಯಲ್ಲಿ. ಬೈ ಇಲೆಕ್ಷನ್ ಆಗ ನನಗೆ ಮಾಧ್ಯಮದ ಒಂದು ಮುಖ್ಯಸ್ಥ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ನಾನು ಭಾಳ ಚೆನ್ನಾಗಿ ಮಾಡಿದೆ ಅಂತ ನನಗೆ ಅನಿಸ್ತದೆ. ಅದು ಬೈ ಇಲೆಕ್ಷನ್ ಬಂತು. ಆಮೇಲೆ ಕಾರ್ಪೊರೇಷನ್ ಎಲೆಕ್ಷನ್ ಬಂತು. ಕಾರ್ಪೊರೇಷನ್ ಎಲೆಕ್ಷನ್ ನಾನು ಮ್ಯಾನಿಫೆಸ್ಟೋ ಮಾಡೋದ್ರಲ್ಲಾಗಲಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದ್ರಲ್ಲಾಗಲಿ ನನ್ನದಾದ ಒಂದು ಪಾತ್ರವನ್ನು ವಹಿಸ್ಕೊಂಡಿದ್ದೆ. ಆಮೇಲೆ ಇಲೆಕ್ಷನ್ಗಳು ನಾನು ಪಾರ್ಟಿಸಿಪೇಟ್ ಮಾಡಿದೆ. ಕಾರ್ಪೊರೇಷನ್ ಎಲೆಕ್ಷನ್ ಬಂತು. ಆಮೇಲೆ ಲೋಬರ್ ಇಲೆಕ್ಷನಲ್ಲಿ ಲೋಬರನ್ನು ನೀವು ಪಾರ್ಟಿಗೆ ಬರಬೇಕೆಂದು ಒತ್ತಾಯ ಮಾಡಿದಲ್ಲಿ ನಾನೂ ಒಬ್ಬನು. ಅವ್ರ ಪಾರ್ಟಿಗೆ ನಾವು ಬರೆಸ್ಕೊಂಡೆವು. ಮತ್ತು ಅವರಿಗೆ ಅವರು ಕ್ಯಾಂಡಿಡೇಟ್ ಆಗಲಿಕ್ಕೆ ಮತ್ತು ಅವರು ವಿನ್ ಆಗಲಿಕ್ಕೆ ಬೇಕಾದ ಕಾರ್ಯತಂತ್ರದಲ್ಲಿ ಮಾಡೋದ್ರಲ್ಲಿ ನಾನೂ ಒಬ್ಬನು. ಅವರು ಬಂದಿದ್ದಾರೆ. ಸೊ ಬಹಳ ಜನ ಹೇಳ್ತಾರೆ ಪಿ ವಿ ಮೋಹನ್ ವೈಟ್ ಕಾಲರ್ ರಾಜಕಾರಣಿ. ಅದು ತಪ್ಪು. ಗ್ರೌಂಡ್ ರಿಯಾಲಿಟಿ ಗೊತ್ತಿರುವಂತ ರಾಜಕಾರಣಿ ಅಲ್ಲ, ವೈಟ್ ಕಾಲರ್ ರಾಜಕಾರಣಿ. ನೀವು ಹೇಳಿ ರೈಲ್ವೆ ಹೋರಾಟ ಬಿಟ್ರೆ ಉಳಿದಂತೆ ಅವರು ಇಲ್ಲಿ ಇರುವಂತ ಎಲ್ಲ ಪ್ರಗತಿಪರ ಚಳವಳಿಯಲ್ಲಿ ಪ್ರಗತಿಪರ ಹೋರಾಟದಲ್ಲಿ ನಾನು ಗುರುತಿಸಿಕೊಂಡು ನೀವು ಯಾವುದೇ ಪ್ರಗತಿಪರ ಹೋರಾಟದಲ್ಲಿ ನೋಡಿ ನಾನಲ್ಲಿ ಕಾಣ್ತಾ ಇರ್ತೀನಿ. ಅದು ಎಂಡೋಸಲ್ಫನ್ ಇರ್ಬೋದು, ನೇತ್ರಾವತಿ ಇರ್ಬೋದು, ಅದು ಇದು ಅಲ್ಪಸಂಖ್ಯಾತರ ಪರವಾದ ಯಾವುದೋ ಹೋರಾಟ ಇರ್ಬೋದು, ದಲಿತರ ಪರವಾದ ಹೋರಾಟ ಇರ್ಬೋದು, ಎಲ್ಲ ಹೋರಾಟದಲ್ಲಿ ನಾನಿದ್ದೇನೆ. ನಾನು 2 ವರ್ಷ ದಲಿತ ಸಂಘದಲ್ಲಿ ಕೆಲಸ ಮಾಡಿದವ. ಆಮೇಲೆ ನೀವು ಯಾವುದೇ ಹೋರಾಟ ತಗೊಳ್ಳಿ, ನಾನು ಸುಳ್ಯದಿಂದ ಕುಂದಾಪುರ ತನಕ 18 ದಿವಸ ಕಮ್ಯುನಲ್ ಹಾರ್ಮೋನಿಯ ಪಾದಯಾತ್ರೆ ಮಾಡಿದವ. ಯಾರು ಮಾಡಿದ್ದಾರೆ ಸರ್? ಸೊ ನೀವು ರಾಜಕಾರಣಿಯ ಪಾರ್ಟ್ ಟೈಮ್ ರಾಜಕಾರಣಿಯ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಿ ವಿ ಮೋಹನ್ ಅವರು ಕಂಡು ಬರ್ತಾರೆ, ಉಳಿದ ಸಂದರ್ಭದಲ್ಲಿ ಇಲ್ಲ. ಅವರು ಪಾರ್ಟಿಯಲ್ಲೂ ಇರೋದಿಲ್ಲ, ಬಿಸ್ನೆಸ್ ಮಾಡ್ಕೊಂಡು ಅವರಷ್ಟಕ್ಕೆ ಇರ್ತಾರೆ ಅನ್ನುವಂಥದ್ದು. ಹೌದಾ? ನಾನು ಬಿಸ್ನೆಸ್ ಮಾಡಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಿದ್ದೆ. ನಾನು ಬಿಸ್ನೆಸ್ ಅಲ್ಲದ್ರಿಂದ ನಾನು ಈಗ ಈ ರೀತಿ ಕಷ್ಟಪಡಬೇಕಾಗ್ತದೆ. ಐ ಹ್ಯಾವ್ ಅ ಫ್ಯಾಮಿಲಿ. ನನ್ನ ಮಕ್ಕಳು ಹೇಳ್ತಾರೆ, ಹೆಂಡತಿ ಹೇಳ್ತಾರೆ, ಏನು ಡ್ಯಾಡ ನೀವು ಏನಿದು ಎಲ್ಲರೂ ರಾಜಕಾರಣದಲ್ಲಿ ಏನಾದ್ರು ಮಾಡಿ ಮೇಲೆ ಹೋಗ್ತಾ ಇದ್ದಾರೆ, ನೀವು ಆದರ್ಶ ರಾಜಕಾರಣ ಮಾಡೋದು ಯಾಕೆ ಅಂತೇಳಿ. ಬಟ್ ಒಬ್ಬ ಅವ್ರಿಗೆ ಗೊತ್ತಿಲ್ಲ. ಅದೇ ವಾದವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮೇಲೆ ಕಣ್ಣಿಟ್ಟಿದ್ದೀರಿ ಅಂತ ಹೇಳಿ ಒಪ್ಪಿಕೊಂಡ್ರಿ. ನನಗೆ ಅದು ಸಿಕ್ಕಿದ್ರೆ ನಾನು ನಿಭಾಯಿಸ್ತೇನೆ. ಅದರ ಬದಲು ನಿಗಮ ಮಂಡಳಿಯ ಮೇಲೆ ಕಣ್ಣು ಇಡಬಹುದಿತ್ತು. ನಿಮಗೆ ನಿಗಮ ಮಂಡಳಿಯ ಮೇಲೆ ಆಸಕ್ತಿ ಇಟ್ಟುಕೊಂಡಿದ್ರೆ ಇವತ್ತಿಗೆ ನಿಗಮ ಮಂಡಳಿ ಅಧ್ಯಕ್ಷರಾಗ್ತಿದ್ರಿ. ಅದೇ ಹೇಳಿದಲ್ಲ, ನನ್ನ ರಾಜಕಾರಣ ಹೋರಾಟದ ರಾಜಕಾರಣ. ನಾವು ಕಳೆದ 30 ವರ್ಷದಲ್ಲಿ ನಿಮಗೆ ಬಹುಶಃ ನೋಡಿದ ಅವಲೋಕನ ಮಾಡಿ ಗೊತ್ತು. ನಾನು ಹೋರಾಟ ರಾಜಕಾರಣ ಮಾಡಿದ್ವು, ಅಧಿಕಾರ ರಾಜಕಾರಣ ಇಲ್ಲ. ನಲ್ಲಿ ಹೋರಾಟ ರಾಜಕಾರಣದಲ್ಲಿ ಜನರಿಗೆ ಅಧಿಕಾರ ತರಬೇಕೆಂಬ ಮಾತು ನಮಗೆ ಇಚ್ಛೆ, ಒಂದು ಬದಲಾವಣೆ ತರಬೇಕಂತ ಹೇಳಿ. ಸೊ ಈಗ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಏನ್ ಸಾಧಿಸೋದಕ್ಕಿದೆ? ಪಾರ್ಟಿಯನ್ನ ಕಟ್ಟಬಹುದೆಂದು ವಿನಃ ಜನಗಳಿಗೆ ಹೆಲ್ಪ್ ಆಗುವಂತದ್ದು ಏನು ಮಾಡ್ತೀರಿ ನೀವು? ಕಾರ್ಯಕರ್ತರ ಜೊತೆ ಒಡನಾಟ ಇಟ್ಟುಕೊಳ್ಬಹುದು ವಿನಃ ಬೇರೆ ಏನು ಮಾಡಬಹುದು? ಪಕ್ಷ ಒಂದು ದೊಡ್ಡ ವೆಹಿಕಲ್. ನೀವೇನು ಸರ್ಕಾರದ ಕಾರ್ಯಕ್ರಮಗಳು ನೀವು ತರ್ತಾ ಇದ್ದೀರಿ ಅದನ್ನು ಜನರಿಗೆ ಮುಟ್ಟಿಸಬೇಕಾದ ಪಕ್ಷ. ಅದು ಬಹಳ ಇಂಪಾರ್ಟೆಂಟ್ ಕೆಲಸ.
ಪಕ್ಷ ಗಟ್ಟಿದ್ರೆ ಸರ್ಕಾರ ಮಾಡ್ಬೋದು, ಪಕ್ಷ ಗಟ್ಟಿದ್ರೆ ನಾಳೆ MLA ಆಗ್ಬೋದು, MP ಆಗ್ಬೋದು ಆಗುವವರಿಗೆ. ಅಂದ್ರೆ ಪಕ್ಷ ಬಹಳ ಸದೃಢವಾಗಿ ಕಟ್ಟುವಂತ ಕೆಲಸ ಆಗಬೇಕು ನಮ್ಮಲ್ಲಿ. ಅಂದ್ರೆ ಉಳಿದವರಿಗೆ ಇಲ್ಲದ ಕಾಳಜಿ ನಿಮಗೆ ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಇಲ್ಲದ ಕಾಳಜಿ ಕಾಳಜಿ ಇಲ್ಲ ನೀವೇನು ಹೇಳ್ತೀರಾ? ಕಾಳಜಿ ಇರ್ಬೋದು. ಪಾರ್ಟಿ ಕೆಲಸ ಆಗ್ತಾ ಇದೆ ಅಂತ ಭಾವಿಸ್ತೀರಾ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇದ್ದು? ಕೆಲಸ ನಾವು ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಸೊ ಮತ್ತೆ ನಿಮ್ಗೆ ಯಾಕೆ ಕಾಳಜಿ? ನಾನೇ ಅಧ್ಯಕ್ಷ ಆಗಬೇಕು, ಅಧ್ಯಕ್ಷ ಆದ್ರೆ ನನಗೆ ಪಾರ್ಟಿ ನಾನು ಪಾರ್ಟಿಯ ಒಬ್ಬ ಯೋಧ, ಪಾರ್ಟಿ ಒಬ್ಬ ಕಟ್ಟಾಳು, ನಾನೊಬ್ಬ ಪಾರ್ಟಿ ಸದಸ್ಯ. 30 ವರ್ಷ ನನಗೆ ಪಾರ್ಟಿ ಒಂದು ಐಡೆಂಟಿಟಿ ಕೊಟ್ಟಿದೆ. ನನಗೇನಾದ್ರೂ ಐಡೆಂಟಿಟಿ ಕೊಟ್ಟಿದೆ, ಪಾರ್ಟಿ ಕೊಟ್ಟಿದೆ. ಪಾರ್ಟಿಗೆ ನಾನು ಅದಕ್ಕೆ ಋಣವಾಗಿರ್ಬೇಕಲ್ಲ, ಪಾರ್ಟಿ ಕಟ್ಟಬೇಕಲ್ಲ. ಈ ಪಾರ್ಟಿ ನಮ್ಮನ್ನು ಇಷ್ಟು ಬೆಳೆಸಿ ಮತ್ತು ಅದು ನನ್ನ ವೈಯಕ್ತಿಕ ಬಿಟ್ಟು ಈ ಕಾಂಗ್ರೆಸ್ ಪಾರ್ಟಿ ಇದು ಇಡೀ ದೇಶವನ್ನು ಕಟ್ಟಿದಂಥ ಪಾರ್ಟಿ, ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಾರ್ಟಿ. ಈ ಪಾರ್ಟಿಗೆ ನಾವು ಏನ್ ಮಾಡಿದ್ದೇವೆ? ವಾಟ್ ಯು ಆರ್ ಡನ್ ಟು ಅವರ್ ಪಾರ್ಟಿ? ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ಆಕಾಂಕ್ಷಿ ಸಿಗದಿದ್ರೆ ಏನಿಲ್ಲ, ಸಿಗದೆ ರಾಜಕಾರಣದಲ್ಲಿ ಎಲ್ಲವೂ ಸಿಗಬೇಕಂತ ಏನಿಲ್ಲಲ್ಲ. ನಾವು ಎಲ್ಲದಕ್ಕೂ ಹೋರಾಟ ಮಾಡಬೇಕು. ಯೂನಿವರ್ಸಿಟಿ ಕೌನ್ಸಿಲ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ರಿ, ಸಿಗದಿದ್ರೆ ಪಾರ್ಟಿಗೆ ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನೆ ಇರುವಂತದ್ದು. PV ಮೋಹನ್ ಅವರು ಹೋಗುವ ವೇ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ನೀವು ಪುನಃ ನಾನು ರಾಜೀನಾಮೆ ಕೊಡ್ಲಿಲ್ಲ, ನಾನು ನಿರಾಕರಣೆ ಮಾಡಿದ್ರಿ. ಪಾರ್ಟಿಗೆ ಕೂಡ ಪಾರ್ಟಿ ವರಿಷ್ಠರು ಬೇರೆ ರೀತಿಯಲ್ಲಿ ನನಗೆ ಅವಕಾಶ ಮಾಡಿ ಕೊಡ್ತಾರೆ. PV ಮೋಹನ್ ಅವರನ್ನು ನೋಡಿದ್ರೆ ಡೆಸ್ಪರೇಟ್ ಆದಾಗಿದೆ ಪಾರ್ಟಿಯಿಂದಾಗಿ. ಪಕ್ಷದ ಬಗ್ಗೆ ಮುನಿಸಿಕೊಂಡ ಹಾಗೆ, ಪಕ್ಷದ ಬಗ್ಗೆ ಅಸಮಾಧಾನಗೊಂಡ ರೀತಿಯಲ್ಲಿ ಇದ್ದಾರೆ. ಪಕ್ಷದ ಬಗ್ಗೆ ಮುನಿಸಿಕೊಳ್ಳೋ ಪ್ರಶ್ನೆ ಇಲ್ಲ. ಇಂತಹ ಒಂದು ಪಾರ್ಟಿ ನಿಮಗೆ ಜಗತ್ತು ಎಲ್ಲಿಯೂ ಸಿಗುದಿಲ್ಲ. ಇದು ಪ್ರಾಮಾಣಿಕ ಉತ್ತರ ಅಲ್ಲ ಅಂತ ನಾನು ಹೇಳ್ತೇನೆ. ನಾನು ಲೀಡರ್ಗಳ ಬಗ್ಗೆ ಮುನಿಸಿಕೊಂಡಿರ್ಬೋದು, ಅದು ಇಲ್ಲ ಹೇಳ್ತೇನೆ. ಕೆಲವು ಲೀಡರ್ಗಳು ಅಧಿಕಾರ ಬಂದ ನಂತರ ಅವರ ಬದಲಾವಣೆ ರೀತಿ ಸರಿ ಕಾಣ್ತಾ ಇಲ್ಲ. ಯಾಕಂದ್ರೆ ಜನರು ನಮಗೆ ಅಧಿಕಾರ ಕೊಟ್ಟರೆ ಜನರಿಂದ ಪಕ್ಷ ದೂರ ಹೋಗುವಂತ ಕೆಲಸವನ್ನು ನಮ್ಮ ಲೀಡರ್ಗಳು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ನೋವಿದೆ, ಸಿಟ್ಟಿದೆ. ಆದರೆ ಪಕ್ಷ ಬಗ್ಗೆ ಯಾಕೆ ಸಿಟ್ಟಬೇಕು? ಪಕ್ಷವನ್ನು ನಾವು ಕಟ್ಟಬೇಕು ಹೇಳೋದು, ಪಕ್ಷವನ್ನು ನಾವು ತಳಮಟ್ಟದ ಕಟ್ಟಬೇಕು, ಅದರಲ್ಲಿ ನಾವು ಸಕ್ರಿಯವಾಗಬೇಕು ಹೇಳೋದಷ್ಟು ಪಕ್ಷದ ಬಗ್ಗೆ ಸಿಟ್ಟಿಲ್ಲ. ಪಕ್ಷದ ಸಿದ್ಧಾಂತವೇ ಸಿಟ್ಟು ಮಾಡಿಕೊಳ್ಳುವಂಥ ಸಿದ್ಧಾಂತ ಅಲ್ಲ ಅದು. PV ಮೋಹನ್ ಅವರು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.